ಛಾತಿ ಹಿಡ್ದೊಂದಿದ್ದಾನೆ ಸಿರಾ ತಾಲೂಕಲ್ಲಿ. ಆ ಡಿಡಿಪಿಗೆ ಸಸ್ಪೆಂಡ್ ಮಾಡ್ತೀನಿ ಅಂದ್ರೆ ಇಲ್ಲಿವರೆಗೂ ಸಸ್ಪೆಂಡ್ ಮಾಡಿಲ್ಲ. FIR ಕೇಸ್ ಆಗೈತೆ, ಅಟ್ರಾಸಿಟಿ ಕೇಸ್ ಆಗೈತೆ, ಅರೆಸ್ಟ್ ಮಾಡಿಲ್ಲ. ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಕುಂದುಕೊರತೆ ಸಭೆಯಲ್ಲಿ ಭಾರಿ ಗ್ರಾಸವಾಗಿ ಚರ್ಚೆಯಾದ ಜಾತಿ ನಿಂದನೆ ಪ್ರಕರಣದ ಆರೋಪಿ ಶಿಕ್ಷಕ ಕೊನೆಗೂ ಅಮಾನತ್ತಾಗಿದ್ದಾನೆ. ಮಧುಗಿರಿಯಲ್ಲಿ ಪರಿಶಿಷ್ಟ ಜಾತಿ ನಿಂದನೆ ಪ್ರಕರಣದ ಅಡಿಯಲ್ಲಿ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕುಂದುಕೊರತೆ ಸಭೆಯಲ್ಲಿ ದಲಿತ ಪರ ಸಂಘಟನೆಗಳ ಹೋರಾಟ ಹಾಗೂ ಒತ್ತಾಯದ ಮೇರೆಗೆ ಆರೋಪಿ ಶಿಕ್ಷಕ KC ಜೀವನ್ ಪ್ರಕಾಶ್ ರನ್ನು ಸಾರ್ವಜನಿಕ ಶಿಕ್ಷಣ ಇಲಾಖೆ ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯ ಉಪನಿರ್ದೇಶಕರಾದ KG ರಂಗಯ್ಯ ಅಮಾನತುಗೊಳಿಸಿದ್ದಾರೆ. ಉಪನಿರ್ದೇಶಕರಾದ KG ರಂಗಯ್ಯ ಮಾಧ್ಯಮದೊಂದಿಗೆ ಮಾತನಾಡಿ, KC ಜೀವನ್ ಪ್ರಕಾಶ್ ಸಹ ಶಿಕ್ಷಕರು ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಪದ್ಮಪುರ ಸೀರ ತಾಲೂಕು. ಇವನು ಈ ಹಿಂದೆ ಪರಿಶಿಷ್ಟ ಜಾತಿ ಸಮುದಾಯದ ಬಗ್ಗೆ ಉದ್ದೇಶ ಪೂರ್ವಕವಾಗಿ ಜಾತಿ ನಿಂದನೆ ಮಾಡಿ ಸಮುದಾಯದ ಹೆಣ್ಣು ಮಕ್ಕಳ ಮೇಲೆ ಬೇರೆ ಶಿಕ್ಷಕರ ಹತ್ತಿರ ಅವಹೇಳನಕಾರಿ ಪದಗಳನ್ನು ಬಳಕೆ ಮಾಡಿ ಮಾತನಾಡಿ ಸಂಭಾಷಣೆಯನ್ನು ಸಾರ್ವಜನಿಕವಾಗಿ ಮೊಬೈಲ್ ವಾಟ್ಸ್ಆಪ್ ಮೂಲಕ ಹರಿಬಿಟ್ಟಿದ್ದು ಸಮುದಾಯವನ್ನೇ ಅವಹೇಳನಕಾರಿಯಾಗಿ ಮಾನಹಾನಿ ಮಾಡಿದ್ದು. ಈ ವಿಷಯಕ್ಕೆ ಸಂಬಂಧಿಸಿ ಶಿಕ್ಷಕ KC ಜೀವನ್ ಪ್ರಕಾಶ್ ಮೇಲೆ ಸೀರಾ ಟೌನ್ ಪೊಲೀಸ್ ಠಾಣೆಯಲ್ಲಿ ಜಾತಿ ನಿಂದನೆ ಆರೋಪದ ಮೇಲೆ ಪ್ರಥಮ ವರ್ತಮಾನದ ವರದಿಯಡಿ ಪ್ರಕರಣ ದಾಖಲಾಗಿರುತ್ತದೆ. ಸದರಿ ಶಿಕ್ಷಕನ ಈ ಮೇಲಿನ ಕರ್ತವ್ಯ ಲೋಪ, ಬೇಜವಾಬ್ದಾರಿತನ ಹಾಗೂ ಸರ್ಕಾರಿ ನೌಕರರಿಗೆ ತರವಲ್ಲದ ರೀತಿಯಲ್ಲಿನ ವರ್ತನೆಯಿಂದ ಸಾರ್ವಜನಿಕ ಆರೋಪಕ್ಕೆ ಗುರಿಯಾಗಿರುವುದು ಮೇಲ್ನೋಟಕ್ಕೆ ಕಂಡು ಬಂದಿರುತ್ತದೆ. ಈ ಹಿನ್ನೆಲೆಯಲ್ಲಿ ನಾಗರಿಕ ಸೇವಾ ನಿಯಮ 2021 ನಿಯಮ 3(1)(2)(3) ಸ್ಪಷ್ಟ ಉಲ್ಲಂಘನೆಯಾಗಿರುತ್ತದೆ ಹಾಗೂ ಮೇಲಿನ ಎಲ್ಲ ಆರೋಪಗಳು ಮೇಲ್ನೋಟಕ್ಕೆ ನೈಜವೆಂದು ಕಂಡುಬಂದ ಹಿನ್ನೆಲೆಯಲ್ಲಿ ಸೇವೆಯಿಂದ ಅಮಾನತು ಮಾಡಲಾಗಿದೆ ಎಂದು ಮಾಧ್ಯಮ ಮೂಲಕ ತಿಳಿಸಿದರು. KG ರಂಗಯ್ಯ, ಉಪನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಮಧುಗಿರಿ ಶೈಕ್ಷಣಿಕ ಜಿಲ್ಲೆ ಆದ ನಾನು ಈ ದಿನ ನಮ್ಮ SC/ST ಕುಂದುಕೊರತೆ ಸಭೆಗೆ ಬಂದಿದ್ದೇನೆ. ಈ ಸಂದರ್ಭದಲ್ಲಿ ನಮ್ಮ ಶಿರಾ ತಾಲೂಕಿನ ಒಬ್ಬರು ಶಿಕ್ಷಕರಾದಂಥ KC ಜೀವನ್ ಪ್ರಕಾಶ್ ಅಂತಕ್ಕಂಥವರು ಜಾತಿ ನಿಂದನೆ ಮಾಡಿರ್ತಕ್ಕಂಥದ್ದು ವೈರಲ್ ಆಗಿ ಅದನ್ನು FIR ಕೂಡ ಆಗಿದೆ. ಈ ಕುರಿತು ಎಲ್ಲ ನಮ್ಮ ಸಂಘಟನೆ ಅವರು ಇದನ್ನು ಮಾಡಿದ್ದಕ್ಕೋಸ್ಕರ ಮತ್ತು ಆತನು ಈ ಸಂವಿಧಾನಾತ್ಮಕವಾಗಿ ದುರ್ವರ್ತನೆಯನ್ನು ಮಾಡಿರೋದ್ರಿಂದ ಅವನ KCSR ನಿಯಮದ ಪ್ರಕಾರ ಅವನನ್ನು ಅಮಾನತುಗೊಳಿಸಿ ಅವನ್ನ ಈ ದಿನ ಆದೇಶ ಮಾಡಿದ್ರು. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಸುರೇಶ್ ಆಚಾರ್, ತಾಲೂಕು ಪಂಚಾಯಿತಿ ADA ಗುರುಮೂರ್ತಿ, ಆಹಾರ ಶಿರಸ್ತಿದಾರ್ ಗಣೇಶ್, ದಲಿತ ಪರ ಸಂಘಟನೆಗಳ ಅಧ್ಯಕ್ಷ ದೊಡ್ಡೇರಿ ಡಾಕ್ಟರ್ ಮಹಾರಾಜು, ಬಾಲಕೃಷ್ಣ, ಮಂಜುನಾಥ್, ಮಹಲಿಂಗಯ್ಯ ಹಾಗೂ ಸಂಘಟನೆಗಳ ಪದಾಧಿಕಾರಿಗಳು ಇದ್ದರು. ವರದಿ ಅಬೀದ್, ಮಧುಗಿರಿ. ಸಣ್ಣ ಪುಟ್ಟ ಕಂಪ್ಲೇಂಟ್ ಇದೆ ಅಂದ್ರೆ ನೀವು ಸ್ಕೂಲ್ ಇನ್ಸಿಟ್ ಆಗ್ತೀರಲ್ಲ ಸರ್, ಆಗ್ತೀರಾ ಇಲ್ವಾ ಸರ್?